ಕಾರೊಂದರಲ್ಲಿ ಕುಳಿತುಕೊಂಡು ನಕಲಿ ನೋಟುಗಳನ್ನು ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ನಾಲ್ವರನ್ನ ಉಳ್ಳಾಲ ಪೊಲೀಸರು ಬೀಚ್ ಬಳಿ ಬಂಧಿಸಿದ್ದು, ಇಬ್ಬರು ಆರೋಪಿಗಳು ಪರಾರಿಯಾಗಿದ್ದಾರೆ. ಉಳ್ಳಾಲ ಬೀಚ್ನಲ್ಲಿ ಬೆಂಗಳೂರು ನೋಂದಣಿ ಇರುವ ಹೋಂಡಾ ಸಿಟಿ ಕಾರಿನಲ್ಲಿ ಸಂಶಯಾಸ್ಪದವಾಗಿ ವರ್ತಿಸ್ತಾ ಇದ್ದ ಯುವಕರ ತಂಡವನ್ನ ಕಂಡ ಉಳ್ಳಾಲ ಪೊಲೀಸರು ಕಾರಿನತ್ತ ಹೋಗ್ತಾ ಇದ್ದಂತೆ ಇಬ್ಬರು ಓಡಿ ಹೋಗಿದ್ದಾರೆ. ತಕ್ಷಣ ಜಾಗೃತಗೊಂಡ ಪೊಲೀಸರು ಕಾರಿನ ಒಳನುಗ್ಗಿ ಪರಿಶೀಲಿಸಿ ಯುವಕರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆರೋಪಿಗಳಿಂದ 1 ಕಾರು, 5 ಮೊಬೈಲ್ ಫೋನು ಹಾಗೂ ಮಾರಾಟಕ್ಕೆ ತಂದಿದ್ದ 2.40 ಲಕ್ಷ ರೂಪಾಯಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ಸಂಬಂಧ ಉಳ್ಳಾಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.